ಕರಾವಳಿ ಭಾಗದ ಜನಪ್ರಿಯ ಕ್ರೀಡೆ ಕಂಬಳದಲ್ಲಿ ಹೊಸದೊಂದು ದಾಖಲೆ ಸೃಷ್ಟಿಯಾಗಿದೆ. ಕುಂಬಳಕೆರೆಯ ಹುಸೇನ್ ಬೋಲ್ಟ್ ಎಂದೇ ಖ್ಯಾತಿಯನ್ನ ಪಡೆದಿದ್ದ ಶ್ರೀನಿವಾಸ್ ಗೌಡರ ದಾಖಲೆಯನ್ನ ಮುರಿದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದವರು ಬೈಂದೂರು ತಾಲೂಕಿನ ಉಪ್ಪುಂದದ ನಾಯಕನಕಟ್ಟೆ ವಿಶ್ವನಾಥ ದೇವಾಡಿಗ. ಐಕಳದಲ್ಲಿ ನಡೆದ ಕಾಂತಬಾರೆ ಬೂದಬಾರೆ ಕಂಬಳದಲ್ಲಿ ವಿಶ್ವನಾಥ ದೇವಾಡಿಗ ಓಡಿಸಿದ ಕೋಣಗಳು 100 ಮೀಟರ್ ದೂರವನ್ನ ಕೇವಲ 9.15 ಸೆಕೆಂಡ್ಸ್ನಲ್ಲಿ ತಲುಪುವ ಮೂಲಕ ಹೊಸ ದಾಖಲೆಗೆ ಸೇರ್ಪಡೆಯಾಗಿದ್ದಾರೆ. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.